ಉಡುಪಿ ಜಿಲ್ಲೆಯ ಕಾಪು ಉಚ್ಚಿಲದಲ್ಲಿರುವ ಕರಾವಳಿಯ ಕಾಡಿಕದ ಕ್ಷೇತ್ರ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಸಮಗ್ರವಾಗಿ ನವೀಕರಣಗೊಂಡಿದೆ. ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಆಡಳಿತಕ್ಕೆ ಒಳಪಟ್ಟಂತಹ ಈ ದೇವಾಲಯ ಇದೀಗ ಸುಮಾರು 32 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಮಗ್ರವಾಗಿ ನವೀಕರಣಗೊಂಡಿದೆ. ದೇಗುಲದಲ್ಲಿ ಶ್ರೀ ಮಹಾಲಕ್ಷ್ಮಿ ದೇವಿ ಸೇರಿದಂತೆ ಕ್ಷೇತ್ರದ ಇತರ ದೇವರುಗಳ ಬಿಂಬ ಪುನರ್ ಪ್ರತಿಷ್ಠಾಪನೆ, ಅಷ್ಟಬಂಧ ಬ್ರಹ್ಮಕಲಶೋತ್ಸವ, ರಥೋತ್ಸವ, ಚತುಪವಿತ್ರ ನಾಗಮಂಡಲೋತ್ಸವಗಳನ್ನೊಳಗೊಂಡ ವೈದಿಕ ವಿಧಿವಿಧಾನಗಳು ಏಪ್ರಿಲ್ 1 ರಿಂದ ಏಪ್ರಿಲ್ 15 ರವರೆಗೆ ಶಾಸ್ತ್ರೋಕ್ತವಾಗಿ ನಡೆಯಲಿದೆ. ಕರಾವಳಿ ದೈವದೇವರ ನಾಡು. ಇಲ್ಲಿರುವಷ್ಟು ದೈವಸ್ಥಾನಗಳು, ದೇವಸ್ಥಾನಗಳು, ನಾಗಬನಗಳು, ಗುಡಿಗಳು ಇನ್ನೆಲ್ಲೂ ಕಂಡುಬಾರದು. ಇದೇ ಕಾರಣಕ್ಕೆ ಇಲ್ಲಿ ಶ್ರದ್ಧಾಭಕ್ತಿಯ ತಾಣಗಳಾದ ದೇಗುಲಗಳು ಇಂದು ಜೀರ್ಣೋದ್ಧಾರವಾಗುತ್ತಿದೆ. ಕೋಟಿಗಟ್ಟಲೆ ಹಣ ಕ್ಷೇತ್ರದ ಅಭಿವೃದ್ಧಿಗೆ ವಿನಿಯೋಗವಾಗುತ್ತಿದ್ದು, ಇದೀಗ ಮೊಗವೀರ ಮಹಾಜನ ಸಂಘದ ಆಡಳಿತಕ್ಕೊಳಪಟ್ಟ ಉಚ್ಚಿಲದ ಮಹಾಲಕ್ಷ್ಮಿ ಕ್ಷೇತ್ರವೂ ಒಂದಾಗಿದೆ. ಏಪ್ರಿಲ್ 1 ರಿಂದ 15 ರವರೆಗೆ ಇಲ್ಲಿ ಉತ್ಸವಗಳು ನಡೆಯುತ್ತಿದ್ದು, ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷ, ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷ ನಾಡೋಜ ಡಾ ಜಿ ಶಂಕರ್ ಕ್ಷೇತ್ರದ ಎಲ್ಲಾ ಅಭಿವೃದ್ಧಿ ಕಾರ್ಯಗಳಲ್ಲೂ ಮುಂಚೂಣಿಯಲ್ಲಿದ್ದಾರೆ. ಬ್ರಹ್ಮಕಲಶೋತ್ಸವ ಕೂಡ ಏಪ್ರಿಲ್ 1 ರಿಂದ 16ರವರೆಗೆ ನಡೀಲಿಕ್ಕಿದೆ. ಏಪ್ರಿಲ್ 1 ರಂದು ಒಂದು ಬೃಹತ್ ಹೊರೆಕಾಣಿಕೆ 2000 ವಾಹನಗಳಲ್ಲಿ ಬರಲಿಕ್ಕಿದ್ದಾರೆ ಸಮಾಜ ಬಾಂಧವರು ಹಾಗೂ ಎಲ್ಲ ನಂಬಿದ ಭಕ್ತಾದಿಗಳು. ಸುಮಾರು 5 ರಿಂದ 10 ಸಾವಿರ ಜನ ಆ ಬೃಹತ್ ಹೊರೆಕಾಣಿಕೆಯಲ್ಲಿ ವಿವಿಧ ಸಾಂಸ್ಕೃತಿಕ ನೃತ್ಯ ಕಲಾ ತಂಡಗಳೊಂದಿಗೆ ಪಾಲ್ಗೊಳ್ಳಲಿದ್ದಾರೆ. ಹಾಗೆ ವಿಶೇಷವಾಗಿ 9ನೇ ತಾರೀಕು ಬ್ರಹ್ಮಕಲಶೋತ್ಸವ, 15 ನಾಗಮಂಡಲ, ಹಾಗೆ 6ನೇ ತಾರೀಕು ಪ್ರತಿಷ್ಠಾಪನೆ. ಇದೆಲ್ಲ ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ಆ ತಾಯಿಯ ಒಂದು ಆಶೀರ್ವಾದದಿಂದ ನಡೀಲಿಕ್ಕಿದೆ. ಸರ್ಕಾರ ಸಮಾಜದ ಪ್ರತಿಯೊಬ್ಬರ ಮಗುವಿರಿರ್ಬೋದು, ಮಹಿಳೆಯರಿರ್ಬೋದು, ಮೀನುಗಾರರ ಬೆವರಿನ ಪ್ರತಿಯೊಬ್ಬರ ಹನಿ ಕೂಡ ಇದರಲ್ಲಿ ಸೇರಿದೆ. ಹಾಗೆ ಹಿಂದುಳಿದ ವರ್ಗದ ಒಂದು ನಿಧಿಯಿಂದ ಕೂಡ ಇದಕ್ಕೆ ಸರ್ಕಾರದಿಂದ ಸಹಾಯ ಬಂದಿದೆ. ಪ್ರವಾಸೋದ್ಯಮ ಕೇಂದ್ರ ಇರ್ಬೋದು, ನಮ್ಮ ಹಿರಿಯರ ಒಂದು ಮಗುವಿಯರ ಒಂದು ಮ್ಯೂಸಿಯಂ, ನಾವೇನು ಬಲೆ ಇರ್ಬೋದು, ದೋಣಿ ಇರ್ಬೋದು ಅಂತ ಹಿಂದಿನ ಕಾಲದಲ್ಲಿ 50 ವರ್ಷ ಹಿಂದೆ ಏನು ಯೂಸ್ ಮಾಡಿದ್ದೀವಿ ಅದನ್ನೆಲ್ಲ ಒಂದು ಸೇರಿಸಿ ಒಂದು ಮ್ಯೂಸಿಯಂ ಥರ ಮಾಡಲಿಕ್ಕಿದ್ದೇವೆ. ಕೌಶಲ್ಯಾಭಿವೃದ್ಧಿ, ಒಂದು ಹಾಸ್ಟೆಲ್ಲು ಹಿಂದುಳಿದ ವರ್ಗದವರಿಗೆ ಮಾಡುವ ಒಂದು ಉದ್ದೇಶ ಇಟ್ಕೊಂಡಿದ್ದೇವೆ. ಶ್ರೀ ಮಹಾಲಕ್ಷ್ಮಿ ದೇಗುಲದ ಭವ್ಯ ರಾಜಗೋಪುರ ಹಾಗೂ ಸರ್ಕಾರದ ಅನುದಾನದೊಂದಿಗೆ ನಿರ್ಮಾಣಗೊಂಡ ಲಕ್ಷ್ಮೀ ತೀರ್ಥ ಕೆರೆಯು ಏಪ್ರಿಲ್ 1 ರಂದು ಉದ್ಘಾಟನೆಗೊಳ್ಳಲಿದೆ. ಏಪ್ರಿಲ್ 2 ರಿಂದ ಏಪ್ರಿಲ್ 15 ತನಕ ಪ್ರತಿದಿನ ಸುಮಂಗಲೆಯರಿಂದ ಕುಂಕುಮಾರ್ಚನೆಯೊಂದಿಗೆ ಮಹಾಮಂಗಳಾರತಿ, ಏಪ್ರಿಲ್ 6 ರಂದು ಲಕ್ಷ್ಮೀದೇವಿಯ ಬಿಂಬ ಪ್ರತಿಷ್ಠೆ, ಸ್ವರ್ಣಕಲಶ ಪ್ರತಿಷ್ಠೆ ಹಾಗೂ ಮಹಾ ಅನ್ನಸಂತರ್ಪಣೆ ನಡೆಯಲಿದೆ. ಏಪ್ರಿಲ್ 13 ರಂದು ವರ್ಷಂಪ್ರತಿ ನಡೆಯುವ ಶ್ರೀ ಮಹಾಲಕ್ಷ್ಮಿ ರಥೋತ್ಸವ ಹಾಗೂ ಮಹಾ ಅನ್ನಸಂತರ್ಪಣೆಯು ನಡೆಯಲಿದೆ. ಏಪ್ರಿಲ್ 15 ರಂದು ಹಾಲಿಟ್ಟು ಸೇವೆ, ಚತುಪವಿತ್ರ ನಾಗಮಂಡಲೋತ್ಸವ ನಡೆಯಲಿದೆ. ಏಪ್ರಿಲ್ 16 ಬೆಳಿಗ್ಗೆ ಸಂಪೋಕ್ಷಣೆ ಮಂತ್ರಾಕ್ಷತೆಯೊಂದಿಗೆ ಪುನಃ ಪ್ರತಿಷ್ಠೆ, ಧಾರ್ಮಿಕ ವಿಧಿವಿಧಾನಗಳು ಜರುಗಲಿದೆ. ಸಭಾ ಕಾರ್ಯಕ್ರಮಗಳಲ್ಲಿ ವಿವಿಧ ಮಠಾಧೀಶರು ಮತ್ತು ಧಾರ್ಮಿಕ ಮುಖಂಡರುಗಳು ಆಶೀರ್ವಚನ ನೀಡಲಿದ್ದಾರೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಮಾಜಿ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪ, ಸಿದ್ದರಾಮಯ್ಯ, ಎಚ್.ಡಿ. ಕುಮಾರಸ್ವಾಮಿ, ಸಂಸದರಾದ ನಳಿನ್ ಕುಮಾರ್ ಕಟೀಲ್, ರಾಜಕೀಯ ಮುಖಂಡರುಗಳು ಅಂದು ಭಾಗವಹಿಸಲಿದ್ದಾರೆ. 2 ವರ್ಷದ ಪಿರೌಡು ಶಿಲಾಮೂರ್ತ ಮಲ್ತದು ಪೋಯಿ ವರ್ಷ ಫೆಬ್ರವರಿ ಡಿಂಚಿ ಶಿಲಾನ್ಯಾಸ ಮಲ್ತದು. ಈ ಕಾರ್ಯಕ್ರಮ ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರ ನಡತೊಂದುಂಡು. ಪ್ರತಿನಿತ್ಯ ವಾಸ್ತುಶಿಲ್ಪ ಇಪ್ಪಡು, ಮರದ ದಾರುಶಿಲ್ಪ ಇಪ್ಪಡು, ಪ್ರತಿ ಒಂಜಿಲ ಎಡ್ಡೆ ರೀತಿಡು ಮೂಡಿ ಬರ್ಪಿಲಕ್ಕ ಪೂರ ಜನತ ಶ್ರಮ ನೆಟ್ಟುಂಡು. ಇಂಕಲ್ನ ಮಾರ್ಗದರ್ಶಕರು ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಗೌರವ ಅಧ್ಯಕ್ಷ ಬ್ರಹ್ಮಕಲಶೋತ್ಸವ ಸಮಿತಿದ ಅಧ್ಯಕ್ಷರೇನ ನಾಡೋಜ ಜಿ ಶಂಕರ್ನ ನೇತೃತ್ವಡು ಮಾಜನ ಸಂಘದ ಒಂಜಿ
ಸರ್ವ ಸಹಕಾರಡು ಈ ಒಂಜಿ ದೇವಸ್ಥಾನ ಇತ್ತ ಮೂಡುಬೈದು ಈ ದೇವಸ್ಥಾನಕ್ಕೂ ಪ್ರತಿ ಒರಿ ಕೆನ್ಯ ಒಂಜಿ ಪಾತಿಡು ಪೋದು ಮೀನು ಪತ್ತುನೇಲ ಈ ದೇವಸ್ಥಾನಗೂ ತನ್ನ ಆಯ್ನಾತ್ ದೇಣಿಗೆ ಕೊರತೆ ಖಂಡಿತ ಆಗನ ದೇಣಿಗೆ ವ್ಯರ್ಥ ಒಂದು ಏನಕ್ಕೆ ನಾ ಮಹಾಲಕ್ಷ್ಮಿ ತಾಯಿ ಅಗಲಿಗೆ ಬೋಡ್ತಿನಾಥ ಸಂಪಾದನೆ ಕೊರಡು ಅಗಲು ಕೊರ್ತಿನ ಒಂಜಿ ಪಾಲು ದೊಡ್ಡಗು 1000 ಪಾಲು ಅಗಲಿಗೆ ಮೀನುಗಾರಿಕೆ ಮೀನು ಸಿಕ್ಕದು ಅಗಲು ಉತ್ತರೋತ್ತರ ಅಭಿವೃದ್ಧಿ ಆವಡು ಪಂಪಿನ ಎಂಕಲ್ನ ಪೂರ್ಜಂತ ಆಶೆ ಪ್ರತಿ ಒಂಜಿ ಬೋಟು ದೇಲ ಪ್ರತಿ ಒಂಜಿ ಒಂಜಿ ಕಿಂಜ ಆ ಬೋಟುಡು ಕೆಲಸದ ಬೋಟುಡಿತ್ತಿನ ಮೀನನ್ನು ಪಿರಾಯಿ ಪಾಡ್ನೆ ಎಲ್ಲ ಈ ದೇವಸ್ಥಾನಕ್ಕೂ ದೊಡ್ಡ ಕೊರ್ತೇರು ಅಂಚಾದು ಅಗಲೆ ಪೂರ ಜನಕ್ಕಲ್ಲ ಆಯುಷ್ಯ ಆರೋಗ್ಯ ಕೊರಡು ಅಗಲ ಜೋಕ್ಲೆ ವಿದ್ಯಾ ಬುದ್ಧಿ ಕೊರಡು ಅಂಚನೆ ಅಗಲಿಗೆ ಏರಳವಾದ ಸಂಪತ್ತು ಕೊರದು ನನಲಾತ್ ಈ ದೇವಸ್ಥಾನ ಗಿಪ್ಪಡು ಸಾರ್ವಜನಿಕ ಒಂದೇ ಕಿಪ್ಪಡು ಕೊರ್ಪಿನಂಚಿನ ಶಕ್ತಿನ ಮಾತಾಯಿ ಕೊರಡು ಬಂದೆ ಅನ್ಕೇನೊಂದು. ಇನ್ನು ಧಾರ್ಮಿಕ ಸಭೆಯ ಬಳಿಕ ದಕ್ಷಿಣ ವಲಯ ಸಾಂಸ್ಕೃತಿಕ ಕೇಂದ್ರ ತಾಂಜಾವೂರು ಇವರು ಸಾದರಪಡಿಸುವ 20 ರಾಜ್ಯಗಳ ಕಲಾವಿದರುಗಳ ಸಾಂಸ್ಕೃತಿಕ ಉತ್ಸವ ನಡೆಯಲಿದೆ. ರಾಜ್ಯದ ಹಾಗೂ ಸ್ಥಳೀಯ ಕಲಾವಿದರುಗಳಿಂದ ಪ್ರತಿದಿನ ಸಂಜೆ ನೃತ್ಯ ವೈವಿಧ್ಯ, ಯಕ್ಷಗಾನ, ನಾಟಕ ಮುಂತಾದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ. ಇನ್ನು ವಿಶೇಷ ಅಂದ್ರೆ ಕ್ಷೇತ್ರಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಯಾವುದೇ ನೂಕುನುಗ್ಗಲಾಗದಂತೆ ಸುಮಾರು 1 ಲಕ್ಷ ಚದರ ಅಡಿ ವಿಸ್ತೀರ್ಣದಲ್ಲಿ ಅನ್ನಛತ್ರದ ಚಪ್ಪರ ನಿರ್ಮಿಸಿ ಸುಸೂತ್ರವಾಗಿರುವ ಅನ್ನದಾನಕ್ಕೆ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ವಾಹನ ನಿಲುಗಡೆಗೆ ಬೇಕಾಗುವಷ್ಟು ಪಾರ್ಕಿಂಗ್ ಜಾಗದ ಸಿದ್ಧತೆಯನ್ನು ಕೂಡ ಇದೀಗ ಮಾಡಿಕೊಳ್ಳಲಾಗಿದೆ. ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನವು ನಮ್ಮ ಮೊಗವೀರ ಸಮುದಾಯದವರ ಕುಲದೇವರಾಗಿದ್ದಾರೆ. ಇದು ಮೊದಲನೆಯ ನಮ್ಮ ಆದಿ ಕ್ಷೇತ್ರ ಬೆಣ್ಣೆಗುದಿನ ಕುಲಮಾಸ್ತ್ರಿ ಅಮ್ಮನವರು. ಇದು ಎರಡನೆಯದು ಮತ್ತು ಮೊಗವೀರರ ಆರಾಧನಾ ಕ್ಷೇತ್ರವಾಗಿ ಬೆಳೆದು ಬಂದಿದೆ. ಜಿಲ್ಲೆ ಕರಾವಳಿ ಭಾಗದ 4 ಜಿಲ್ಲೆಯಲ್ಲಿ ಮೊಗವೀರ ಸಮುದಾಯದವರ ಒಂದು ಆರಾಧನಾ ಕ್ಷೇತ್ರವಾಗಿ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನ ಇದೆ. ಇದು 1957ರಲ್ಲಿ ನಿರ್ಮಾಣ ಆಗಿತ್ತು. ಈಗ ಅದು ಒಂದು ದುರಸ್ತಿಗೆ ಬಂದ ಕಾರಣ ಅದನ್ನು ದುರಸ್ತಿ ಮಾಡಲೇಬೇಕಾದಂಥ ಅವಶ್ಯಕತೆ ಇತ್ತು. ಆದರೆ ಅದರ ನೇತೃತ್ವ ವಹಿಸುವವರ ಒಂದು ಇಲ್ಲದೇ ಇದ್ದುದರಿಂದ ಡಾಕ್ಟರ್ ಜಿ ಶಂಕರ್ ಅವರು ಇದರ ನೇತೃತ್ವವನ್ನು ವಹಿಸಿ ಸುಮಾರು ಒಂದು 60 ಕೋಟಿಯ ವೆಚ್ಚದಿಂದ ಒಂದು 2 ಸಭಾಭವನ ಮತ್ತು ದೇವಸ್ಥಾನ, ಹಾಗೆಯೇ ಎಲ್ಲ ಪರಿವಾರ ದೇವರುಗಳ ದೇವಸ್ಥಾನ, ರಥಬೀದಿ, ಒಳಚರಂಡಿ ವ್ಯವಸ್ಥೆ, ಲಕ್ಷ್ಮೀ ತೀರ್ಥ ಸರೋವರ, ಹೀಗಾಗಿ ಎಲ್ಲ ಆಮೂಲಾಗ್ರವಾಗಿ ಜೀರ್ಣೋದ್ಧಾರ ಮಾಡಿ ಭವಿಷ್ಯದ ಒಂದು ನಮ್ಮ ಸಮಾಜದ ಭವಿಷ್ಯದ ಮಕ್ಕಳ ಏಳಿಗೆಗಾಗಿ ಪುನಃ ಒಂದು ಶೈಕ್ಷಣಿಕ ಕ್ಷೇತ್ರವನ್ನಾಗಿ ಬೆಳೆಸಬೇಕೆನ್ನೋ ದೃಷ್ಟಿಯಿಂದ ಪುನಃ 3 ಎಕರೆ ಜಾಗವನ್ನು ಅವರ ನೇತೃತ್ವದಲ್ಲಿ ಜೀರ್ಣೋದ್ಧಾರ ಸಮಿತಿಯು ಖರೀದಿ ಮಾಡಿ ಮಹಾಜನ ಸಂಘಕ್ಕೆ ಹಸ್ತಾಂತರ ಮಾಡಿದ್ದಾರೆ. ಒಟ್ಟಿನಲ್ಲಿ ನ ಭೂತೋ ನ ಭವಿಷ್ಯತಿ ಎನ್ನುವ ರೀತಿಯಲ್ಲಿ ಕ್ಷೇತ್ರದ ಬ್ರಹ್ಮಕಲಶೋತ್ಸವವನ್ನ ನಡೆಸಲು ನಾಡೋಜ ಜಿ ಶಂಕರ್ ಅವರ ಮುಂದಾಳತ್ವದ ಭಕ್ತರ ಸಮೂಹ ಇದೀಗ ಈ ಕಾರ್ಯದಲ್ಲಿ ಕೈಜೋಡಿಸಿದೆ. ದೇಶ ವಿದೇಶಗಳಿಂದಲೂ ಸಹಸ್ರಾರು ಭಕ್ತರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾಗಲಿದ್ದಾರೆ. ಬನ್ನಿ, ನಾವು ಕೂಡ ಶ್ರೀದೇವಿಯ ಕ್ಷೇತ್ರಕ್ಕೆ ಹೋಗಿ ಪುನೀತರಾಗೋಣ. ಪ್ರಮೋದ್ ಸುವರ್ಣ ಕಟಪಾಡಿ, ನಮ್ಮ ಕುಳ್ಳ ನ್ಯೂಸ್, ಉಡುಪಿ.